ಪಡುಬಿದ್ರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಈ ಹಿಂದಿನ ಎನ್ಟಿಪಿಸಿ ಬಿಟ್ಟು ಹೋಗಿದ್ದು ಇದೀಗ ಅನೈತಿಕ ಚಟುವಟಿಕೆಗಳ ತಾಣವಾಗುತ್ತಿರುವ ಪಾಳು ಕಟ್ಟಡದಲ್ಲಿ ಪಡುಬಿದ್ರೆ ಗ್ರಾಮ ಪಂಚಾಯತ್ ಜಿಲ್ಲಾಧಿಕಾರಿಗಳ ಆದೇಶದಂತೆ ಘನ ದ್ರವ ತ್ಯಾಜ್ಯ ಘಟಕ ನಿರ್ಮಾಣಕ್ಕೆ ಚಿಂತನೆ ನಡೆಸುತ್ತಿದ್ದಂತೆ ಆ ಭಾಗದ ಗ್ರಾಮ ಪಂಚಾಯತ್ ಸದಸ್ಯರು ಸಹಿತ ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸಿ ಗ್ರಾಮ ಪಂಚಾಯತ್ಗೆ ಮುತ್ತಿಗೆ ಹಾಕಿದ್ದಾರೆ. ಪ್ರತಿಭಟನಾಗಾರ ಲೋಕೇಶ್ ಕಂಚಿನಡ್ಕ ಮಾತನಾಡಿ, ಜಿಲ್ಲಾಧಿಕಾರಿಗಳಿಗೆ ತಪ್ಪು ಮಾಹಿತಿ ನೀಡಿ ಅವರ ಆದೇಶದಂತೆ ಅಂಗನವಾಡಿ ಸಹಿತ ವಾಸದ ಮನೆಗಳಿರುವ ಪ್ರದೇಶದಲ್ಲಿ ಈ ತ್ಯಾಜ್ಯ ಘಟಕ ನಡೆಸಲು ಮುಂದಾಗಿದ್ದು ದುರಂತವೇ ಸರಿ. ಕೊರೋನಾ ಸಮಸ್ಯೆಯಿಂದಲೇ ನಲುಗುತ್ತಾ ಇರುವ ಈ ವೇಳೆಯಲ್ಲಿ ಮತ್ತೊಂದು ಸಮಸ್ಯೆ ನಮ್ಮ ಪರಿಸರಕ್ಕೆ ಒತ್ತಾಯಪೂರ್ವಕವಾಗಿ ಹೇರುವುದು ಸರಿಯಲ್ಲ ಅಂತ ಹೇಳಿದರು. ನೀವು ಅದನ್ನು ನಿರ್ಣಯ ಮಾಡಿ ಕಳಿಸಿಕೊಟ್ಟಿದ್ದೀರಿ, ಅದು ನಿರ್ಣಯ ಆಗಿದೆ, ಈಗ ನಿರ್ಣಯ ಆಗಿ ಬಂದಿದೆ. ಈಗ ನಾವು ಪುನಃ ಒತ್ತಾಯಿಸುವುದೇನೆಂದರೆ ಅಲ್ಲಿ ಜನಸಂದಣಿ ಇರುವಂತಹ ಪ್ರದೇಶ, ಅಲ್ಲಿ ಅದರ ನೀವು ಯಾವ ಸರ್ವೆ ನಂಬರ್ ಕೊಟ್ಟಿದ್ದೀರಾ ಅದರ ಬದಿಯಲ್ಲಿ ಅಂಗನವಾಡಿ ಇದೆ, ಶಾಲಾ ಮಕ್ಕಳಿದೆ. ನೀವು ಅಲ್ಲಿ ಅದು ಡಂಪ್ ಯಾರ್ಡ್ ಬೇರೆ ಮಾಡೋದಕ್ಕಿಂತ ಅವರು ಕೊಟ್ಟ ಸರ್ವೆ ನಂಬರ್ ಅಲ್ಲಿ ಮಾಡೋದಕ್ಕಿಂತ ಅಂಗನವಾಡಿಗೆ ಕೊಂಡೋಗಿ ಸುರಿಯಿರಿ ಕಸವನ್ನು. ಅಲ್ಲಿ ಮಕ್ಕಳಿದ್ದಾರೆ, ಅದರ ಮೇಲೆ ಮಕ್ಕಳನ್ನು ಕುತ್ಕೊಳ್ಳಿ, ಅಲ್ಲಿ ಹಾಗಾದ್ರೂ ಮಾಡಿ. ಅಂತಿಮವಾಗಿ ಪ್ರತಿಭಟನಾಗಾರರ ಒತ್ತಡಕ್ಕೆ ಮಡಿದ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮುಂದಿನ ಗ್ರಾಮ ಪಂಚಾಯತ್ ಸಾಮಾನ್ಯ ಸಭೆಯ ನಿರ್ಣಯದಂತೆ ಮುಂದಡಿ ಇಡಲಾಗುವುದು, ಅವರಿಗೆ ಯಾವುದೇ ಪ್ರಕ್ರಿಯೆ ನಡೆಸಲಾಗುವುದಿಲ್ಲ ಅಂತ ಲಿಖಿತವಾಗಿ ನೀಡಿದ ಬಳಿಕ ಪ್ರತಿಭಟನೆ ಅಂತ್ಯ ಕಂಡಿದೆ. ಈ ಬಗ್ಗೆ ಮಾತನಾಡಿದ ಗ್ರಾಮ ಪಂಚಾಯತ್ ಅಧ್ಯಕ್ಷ ರವಿಶೆಟ್ಟಿ ಅವರು, ನಮ್ಮ ಈ ಹಿಂದಿನ ಸಮಿತಿ ನಿರ್ಣಯ ಮಾಡಿದಂತೆ ಈ ಹಿಂದಿನ ಎನ್ಟಿಪಿಸಿ ಹಳೆಯ ಕಟ್ಟಡ ಪ್ರದೇಶದಲ್ಲಿ ತ್ಯಾಜ್ಯ ಘಟಕ ನಿರ್ಮಿಸಲು ಜಿಲ್ಲಾಧಿಕಾರಿಗಳ ಆದೇಶದಂತೆ ನಮ್ಮ ಸಮಿತಿಯ ತುರ್ತು ಸಭೆ ಕರೆದು ಕಾಮಗಾರಿ ನಡೆಸಲು ಮುಂದಾಗುವ ಸಂದರ್ಭ ಮೊಗವೀರ ಬಳಗದಿಂದ ಹಾಗೂ ಆರ್ಆರ್ ಕಾಲೋನಿಯ ಮಂದಿಯಿಂದ ಆಕ್ಷೇಪಣೆ ಪತ್ರ ಬಂದಿದ್ದು, ಈ ಬಗ್ಗೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ನವೀನ್ ಭಟ್ ಅವರನ್ನ ಸಂಪರ್ಕಿಸಿ ಆಕ್ಷೇಪ ಪತ್ರಗಳನ್ನು ನೀಡಲಾಗಿದ್ದು, ಯಾವುದೇ ಕಾರಣಕ್ಕೂ ಕಾಮಗಾರಿ ನಿಲ್ಲಿಸದಂತೆ ಅವರು ಮೌಖಿಕವಾಗಿ ಆದೇಶವನ್ನು ನೀಡಿದ್ದಾದರೂ ಜನರ ವಿರೋಧದ ಮಧ್ಯೆ ಯಾವುದೇ ಕಾಮಗಾರಿ ನಡೆಸಲು ನಾವು ಸಿದ್ಧರಿಲ್ಲ, ಮುಂದಿನ ಸಾಮಾನ್ಯ ಸಭೆಯ ನಿರ್ಣಯದಂತೆ ಮುಂದುವರಿಸಲಾಗುವುದು ಅಂತ ಹೇಳಿದರು. ಆಕ್ಷೇಪ ಉಂಟು ಅಂತ ಅರ್ಜಿ ಮುಖಾಂತರ ಸೂಚಿಸಿದ ಕಾರಣ ನಾವು ಅವತ್ತೇ ಒಂದು 15-16 ದಿನ ಸದಸ್ಯರು ಹೋಗಿ CS ಅನ್ನು ಭೇಟಿ ಮಾಡಿ ಈ ಬಗ್ಗೆ ಕೂಲಂಕಷವಾಗಿ ಮನವರಿಕೆಯನ್ನು ಮಾಡಿದ್ದೇವೆ. ಅಲ್ಲಿ ನಮಗೆ ತೊಂದರೆ ಆಗ್ತದೆ, ನಮಗೆ ಮಾಡಲಿಕ್ಕೆ ಅಲ್ಲಿ ಜನ ವಿರೋಧ ಉಂಟು, ನಮ್ಮಿಂದ 34 ಜನರಿಂದ ಅದು ಸಾಧ್ಯ ಇಲ್ಲ, ಅಲ್ಲಿ ತುಂಬ ಜನ ಸೇರಿದರೆ ನಮಗೆ ಪೊಲೀಸ್ ಪ್ರೊಟೆಕ್ಷನ್ ಎಲ್ಲ ಬೇಕಂತ ಹೇಳಿದಾಗ CS ಪುನಃ ಆದೇಶ ಮಾಡಿದರು, ಅದನ್ನು ಮಾಡಿ ಎಂತ ಎಲ್ಲ ವ್ಯವಸ್ಥೆ ಬೇಕು ನಾನು ಮಾಡಿಸ್ತೇನೆ ಅಂತ ಹೇಳಿದರು. ಆಮೇಲೆ ನಾವು ಬಂದೆವು, ಅವರಿಗೆ ಮನವಿಯನ್ನು ಮಾಡಿ CS ಭಟ್, ನವೀನ್ ಭಟ್ ಅಲ್ವಾ, ನವೀನ್ ಭಟ್ ಅವರು ಹೇಳಿದರು, ನೀವು ಏನು ಬೇಕು ನಿಮ್ಮಿಂದ ಸಹಕಾರ ನೀವು ಮಾಡಿ, ನಿಮಗೆ ಅಲ್ಲಿ ಕಸದ SLR ಘಟಕದ ಇಲ್ಲಿ ಸಮಸ್ಯೆ ಉಂಟು, ಜಾಗ ಬೇಕೇ ಬೇಕು, ಅದನ್ನು ಮಾಡಿ ಅಂತ ಹೇಳಿದ ಪ್ರಕಾರ ನಾವು ಅಲ್ಲಿ ಅರ್ಜಿಯನ್ನು ಕೊಟ್ಟು ಮನವಿಯನ್ನು ಕೊಟ್ಟು ವಿರೋಧವಿದ್ದವರ ಮನವಿಯನ್ನು ಕೊಟ್ಟು ನಾವು ಬಂದೆವು ಅಂತ 16 ಜನ ಸದಸ್ಯರು. ಕೆಲ ದಿನಗಳ ಹಿಂದೆ ನಡೆದ ತುರ್ತು ಸಭೆಯಲ್ಲಿ 34 ಸದಸ್ಯರು ಯಾವುದೇ ವಿರೋಧ ವ್ಯಕ್ತಪಡಿಸಿಲ್ಲ, ಇದೀಗ ಪ್ರತಿಭಟನಾಕಾರರೊಂದಿಗೆ ಸೇರಿಕೊಂಡಿದ್ದಾರೆ ಎಂಬುದಾಗಿ ಸ್ವತಃ ಗ್ರಾಮ ಪಂಚಾಯತ್ ಸದಸ್ಯ ಮೊಯ್ಯತಿ ಆರೋಪ ಗೊಂದಲಕ್ಕೆ ಕಾರಣವಾಯಿತು. 4 ಜನ ಮೆಂಬರ್ನ ಲೆಕ್ಕ ಒಪ್ಪಿಗೆ ಕೊಡ್ತೇವೆ. ಕಾಂಗ್ರೆಸ್ ಬೆಂಬಲಿತ ಗ್ರಾಮ ಪಂಚಾಯತ್ ಇರುವಾಗ ಈ ವಿವಾದಿತ ಸ್ಥಳವನ್ನ ಗುರುತು ಮಾಡಿ ಜಿಲ್ಲಾಧಿಕಾರಿಯನ್ನ ಸ್ಥಳಕ್ಕೆ ಕರೆದುಕೊಂಡು ಹೋದ ಸಮಿತಿ ಇದೀಗ ವಿರೋಧ ಪಕ್ಷದಲ್ಲಿ ಇರುವ ವೇಳೆ ಪ್ರತಿಭಟನಾಕಾರರೊಂದಿಗೆ ಸೇರಿಕೊಂಡು ವಿರೋಧಿಸುವುದು ವಿಮುಖ ನೀತಿಯನ್ನ ಎತ್ತು ತೋರಿಸುವಂತಿತ್ತು. ಸುರೇಶ್ ಶರ್ಮಾಳ್, V4 ನ್ಯೂಸ್, ಪಡುಬಿದ್ರೆ.